ಮತೀಯವರದ ಹೆಸರಿನಲ್ಲಿ ಈ ದೇಶವನ್ನ ನಾಶ ಮಾಡಬೇಕೆಂದು ಯಾರಾದರೂ ಯೋಚನೆ ಮಾಡಿದ್ರೆ ಇನ್ನು ನಿಮ್ಮ ಯೋಚನೆ ನಡೆಯಲು ಸಾಧ್ಯವಿಲ್ಲ. ಸಂಘ ಪರಿವಾರದ ಯುವಕರು ಜಾಗೃತರಾಗಿದ್ದಾರೆ. ನಮ್ಮ ತಾಳ್ಮೆಗೂ ಮಿತಿ ಇದೆ ಎಂದು ಬಜರಂಗದಳ ದಕ್ಷಿಣ ಪ್ರಾಂತ ಸಹ ಸಂಯೋಜಕ ಮುಳ್ಳುಕೃಷ್ಣ ಹಂಸತಡ್ಕ ಹೇಳಿದರು. ಅವರು ಶಿವಮೊಗ್ಗದಲ್ಲಿ ನಡೆದಂತಹ ಹಿಂದೂ ಸಂಘಟನೆಯ ಕಾರ್ಯಕರ್ತ ಹರ್ಷರವರ ಹತ್ಯೆಯನ್ನ ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ವಿಟ್ಲ ಪ್ರಖಂಡದ ವತಿಯಿಂದ ವಿಟ್ಲದ ಖಾಸಗಿ ಬಸ್ ನಿಲ್ದಾಣದಲ್ಲಿ ನಡೆದ ಪ್ರತಿಭಟನೆಯನ್ನ ಉದ್ದೇಶಿಸಿ ಅವರು ಮಾತನಾಡಿದ್ರು. ಇಲ್ಲಿಯವರೆಗೆ ಗಾಂಧೀಜಿಯವರು ಹೇಳಿದ್ದನ್ನ ಕೇಳಿದ್ದೇವೆ. ಭಾರತ ಹೇಗೆ ಬದಲಾಗ್ತಾ ಇದೆಯೋ ಹಾಗೆಯೇ ಈ ದೇಶದ ಸಂಸ್ಕೃತಿ ಸಮಾಜವು ಎಚ್ಚರವಾಗ್ತಾ ಇದೆ. ಭಾರತ ದೇಶ ಎಂದರೆ ಜಗತ್ತಿನಲ್ಲಿ ಅತ್ಯಂತ ವಿಶಿಷ್ಟ ಸಂಸ್ಕೃತಿ ಪರಂಪರೆಯನ್ನು ಹೊಂದಿದಂಥ ಈ ದೇಶವು ಗಾಂಧೀಜಿಯವರು ಹೇಳಿದಂತೆ ಸತ್ಯ ಅಹಿಂಸೆಯ ಮಾರ್ಗದಲ್ಲಿ ಹೋರಾಟವನ್ನ ಮಾಡಿ ಸ್ವಾತಂತ್ರ್ಯವನ್ನ ಪಡೆದುಕೊಂಡಿತ್ತು. ಆದರೆ ಅದರ ಹಿಂದಿರುವಂತಹ ಕ್ರಾಂತಿಕಾರಿಗಳನ್ನ ಮರೆತು ಹೋದೆವು. ಜಗತ್ತಿನ ಏಕೈಕ ಹಿಂದೂ ರಾಷ್ಟ್ರದಲ್ಲಿ ಹಿಂದುತ್ವದ ಅಸ್ಮಿತೆಯನ್ನ ಉಳಿಸಿಕೊಳ್ಳಬೇಕಿದ್ರೆ ನಾವು ಸ್ವಲ್ಪ ಬದಲಾಗಬೇಕಾದಂತಹ ಅನಿವಾರ್ಯತೆ ಇದೆ ಎಂದರು. ಜಿಲ್ಲಾ ಸಹ ಕಾರ್ಯದರ್ಶಿ ಗೋವರ್ಧನ್ ಇಡ್ಯಾಳ, ವಿಟ್ಲ ಪ್ರಖಂಡ ಸಂಯೋಜಕ ಚಂದ್ರಹಾಸ ಕನ್ಯಾನ, ಕಾರ್ಯದರ್ಶಿ ನಾಗೇಶ್ ಸಾಲೆತ್ತೂರು ಮೊದಲಾದವರು ಉಪಸ್ಥಿತರಿದ್ದರು. ಅತ್ಯಂತ ನೋವಿನ ಸಂಗತಿಯಲ್ಲಿ ನಾವೆಲ್ಲ ಒಟ್ಟಾಗಿದ್ದೇವೆ. ಎರಡು ಉದ್ದೇಶಕ್ಕೋಸ್ಕರ ಈ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೇವೆ. ಈ ದೇಶ ಜಾತ್ಯತೀತದ ದೇಶ. ಈ ದೇಶ ಸಂವಿಧಾನ ಹೇಳಿರ್ತಕ್ಕಂಥದ್ದು ಎಲ್ಲರೂ ಸೆಕ್ಯುಲರಿಸಂ ಅಡಿಯಲ್ಲಿ ಎಲ್ಲರೂ ಸಮಾನರಾಗಿ ಬಾಳ್ಬೇಕು ಅಂತ ಹೇಳಿರ್ತಕ್ಕಂಥ ಈ ದೇಶ. ಆದರೆ ಅನೇಕ ವರ್ಷಗಳಿಂದ, ಸಾವಿರಾರು ವರ್ಷಗಳಿಂದ ಜಗತ್ತಿನಲ್ಲೇ ತನ್ನದೇ ಆಗಿರ್ತಕ್ಕಂಥ ಪ್ರಭಾವವನ್ನ ಪಟ್ಟಿರ್ತಕ್ಕಂಥ ಹಿಂದೂ ಧರ್ಮ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಕ್ಷಾತ್ರ ತೇಜಸ್ಸಿನ ಮುಖಾಂತರ ಇಡೀ ಜಗತ್ತಿಗೆ ಹಿಂದೂ ಅಂದ್ರೆ ಏನು, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳುವಂತ ಆಧಾರದಲ್ಲಿ ಎಲ್ಲರೂ ಸುಖಿಗಳಾಗಿ ಬಾಳಿ ಅಂತ ಕಲಿಸಿ ಕೊಟ್ಟಿರ್ತಕ್ಕಂಥ ಧರ್ಮ. ಇಂತಹ ಧರ್ಮದ ಮೇಲೆ ಜಹಾದಿನ ಹೆಸರಿನಲ್ಲಿ ಆಕ್ರಮಣ, ಭಯೋತ್ಪಾದನೆಯ ಮುಖಾಂತರ ಕಾಶ್ಮೀರದಿಂದ ಕನ್ಯಾಕುಮಾರಿಯ ತನಕ ಬಾಂಬ್ ಬ್ಲಾಸ್ಟ್ಗಳು, ಆಕ್ರಮಣಗಳು. ಅರೆ ಎಲ್ಲಿಯ ತನಕ ಮಾಡ್ತೀರಾ ನೀವು? ಕೇವಲ ಜಹಾದಿಯ ಹೆಸರಿನಲ್ಲಿ ಭಯೋತ್ಪಾದನೆ ಮಾತ್ರ ಅಲ್ಲ, ಲವ್ ಜಹಾದಿನ ಹೆಸರಿನಲ್ಲಿ ನಮ್ಮ ತಾಯಿ ಹಂದಿರನ್ನ, ಸಹೋದರಿಯರನ್ನ ನಾಶ ಮಾಡುವಂತ ಪ್ರಕ್ರಿಯೆ, ಭಯೋತ್ಪಾದನೆಗೆ ತಳ್ಳುವಂತ ಪ್ರಕ್ರಿಯೆ. ಅದರ ನಂತರ ನಾನು ಯಾವತ್ತೂ ಹೇಳ್ತಾ ಇದ್ದೇನೆ, ಸ್ವಾಮಿ ಈ ದೇಶ ಎಲ್ಲರನ್ನ ಸಮಾನರಾಗಿ ನೋಡ್ಬೇಕು ಅಂತ ಹೇಳಿತ್ತು. ಅದಕ್ಕೋಸ್ಕರ ಹಿಂದೂ ಸಮಾಜ ಸಾವಿರಾರು ವರ್ಷಗಳಿಂದ ಆಕ್ರಮಣವನ್ನ ಸಹಿಸಿಕೊಂಡು ತಾಳ್ಮೆಯಿಂದ ಬದುಕ್ತಾ ಇದೆ.